हम सब भारतीय हैं, हम सब भारतीय हैं, हम सब भारतीय हैं, हम सब भारतीय हैं, अपनी मंजिल एक है। ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ಅದಕ್ಕಾಗಿಯೇ ದೇಶದಲ್ಲಿ ಸೇನೆಯ ಉಪವಿಭಾಗವಾದ ಎನ್ಸಿಸಿ ಮೂಲಕ ಯುವ ಸಮುದಾಯವನ್ನು ರಾಷ್ಟ್ರಭಕ್ತಿಯಲ್ಲಿ ತೊಡಗಿಸುವ ಕಾರ್ಯ ನಡೆಯುತ್ತಿದೆ. ಶಾಲಾ ವಿದ್ಯಾರ್ಥಿಗಳನ್ನ ಎನ್ಸಿಸಿಯಲ್ಲಿ ತೊಡಗಿಸಿಕೊಂಡು ಶಿಸ್ತಿನಿಂದ ಜೀವನ ನಡೆಸುವ ಬಗ್ಗೆ ವಿಶೇಷ ತರಬೇತಿಯನ್ನ ನೀಡಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ವಿವಿಧ ತರಬೇತಿ ಶಿಬಿರಗಳು ನಡೆಯುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿ ಶಿಬಿರ ಮಣಿಪಾಲ ತಾಂತ್ರಿಕ ವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಕರ್ನಲ್ ಸಾಗರ್ ವಿ ಪಟುವರ್ಧನ್ ನೇತೃತ್ವದಲ್ಲಿ ನಡೆಯಿತು. 10 ದಿನಗಳ ಕಾಲ ನಡೆಯುವ ಈ ಶಿಬಿರದಲ್ಲಿ ಸೇನೆಯ ಬಗ್ಗೆ ಅರಿವು ನೀಡುವ ಜೊತೆಗೆ ವಿವಿಧ ತರಬೇತಿಗಳನ್ನು ನೀಡಲಾಗ್ತಾ ಇದೆ. दुश्मनों का सर जो वतन बढ़ाए, तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो वतन बढ़ाए जाओ, कदम कदम बढ़ाए जाओ, खुशी के गीत गाए जाओ, ये जिंदगी है कौम की, तू काम पे लुटाए जाओ। ಸಮೂಹ ಮತ್ತು ಶಿಸ್ತು ಇದು ಎನ್ಸಿಸಿಯ ಧ್ಯೇಯ ವಾಕ್ಯ. ಸಮುದಾಯವನ್ನ ಒಟ್ಟುಗೂಡಿಸಿಕೊಂಡು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ರಾಷ್ಟ್ರಭಕ್ತಿಯನ್ನ ಬೆಳೆಸುವುದೇ ಎನ್ಸಿಸಿಯ ಮೂಲ ಉದ್ದೇಶ. ವಿದ್ಯಾರ್ಥಿ ದಶೆಯಲ್ಲಿಯೇ ಬಂದೂಕಿನ ಅರಿವು ಮೂಡಿಸಿದಲ್ಲಿ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಅನುಕೂಲವಾಗಬಹುದು ಎಂಬ ದೃಷ್ಟಿಯಲ್ಲಿ ಬಂದೂಕಿನ ವಿವಿಧ ಆಯಾಮಗಳ ತರಬೇತಿಯನ್ನ ಶಿಬಿರದಲ್ಲಿ ನೀಡಲಾಯಿತು. ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ವಿವಿಧಾಯಾಮಗಳಲ್ಲಿ ತರಬೇತಿಯನ್ನ ಕೂಡ ಯುವಕ ಯುವತಿಯರಿಗೆ ನುರಿತ ಶಿಕ್ಷಕರಿಂದ ನೀಡಲಾಯಿತು. Fortunately today also there is no rain. It has opened up slightly and we have been able to fire more and more. The cadets are really happy because initial 2-3 days it was raining and there was absolutely no activity. Now that the children have been able to fire, they are firing application fire today, and this is what gets the maximum points in the TSC competition. If the rain keeps away for a little while longer, we'll be able to finish with the girls practice also, and then tomorrow we'll start off with the snap shooting. So we're quite pleased that the rains have really opened up. ಯುವ ಸಮುದಾಯದ ಮೊಬೈಲ್, ಟಿವಿ, ಸಾಮಾಜಿಕ ಜಾಲತಾಣದ ಜೊತೆಗೆ ಮಾದಕ ವ್ಯಸನದತ್ತ ವಾಲುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಸ್ತಿನ ಜೀವನದ ಜೊತೆಗೆ ರಾಷ್ಟ್ರ ಸೇವೆಯ ಉದ್ದೇಶವನ್ನ ಇಟ್ಟುಕೊಂಡು ಕಠಿಣ ಪರಿಶ್ರಮವನ್ನ ಮಾಡುತ್ತಿರುವ ಈ ವಿದ್ಯಾರ್ಥಿಗಳಿಗೆ ಹ್ಯಾಟ್ಸ್ ಆಫ್ ಇರಲಿ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.